ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸಭಾಧ್ಯಕ್ಷರೇ. ಗೌರವಾನ್ವಿತ ರಾಜ್ಯಪಾಲರ ಭಾಷಣಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸ್ತಾ, ಬಡ ಕುಟುಂಬದ ಹುಡುಗನು ವಿಧಾನಸೌಧ ತಲುಪೋದಕ್ಕೆ ಪ್ರೇರಣೆ ಆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ, ನನ್ನಂಥ ಅನಾಥ ಹುಡುಗರಿಗೆ ಅನ್ನ ಇಟ್ಟು ಬೆಳೆಸಿದಂಥ ಸಿದ್ಧಗಂಗೆ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯನ್ನು ಸ್ಮರಿಸ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ದೇಶದ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿ ಅವರೊಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ, ಡೆವಲಪ್ಮೆಂಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್, ಡ್ಯಾಮ್ಸ್, ಬ್ರಿಡ್ಜಸ್, ಡೆವಲಪ್ಮೆಂಟ್ ಈಸ್ ಅಬೌಟ್ ಪೀಪಲ್ ಅಂತ ಹೇಳ್ತಾರೆ. ಸೊ ಡೆವಲಪ್ಮೆಂಟ್ ಅಂದರೆ ಜನಕೇಂದ್ರಿತವಾಗಿ ಅಭಿವೃದ್ಧಿ ಆದರೆ ಯಾವುದೇ ಒಂದು ರಾಜ್ಯ, ಒಂದು ದೇಶ ಅಭಿವೃದ್ಧಿ ಆಗುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ ತಂದಿರೋ ಗ್ಯಾರಂಟಿಗಳು, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕ ಅಂತ ಮಾತ್ರವಲ್ಲದೆ ಕೋಟ್ಯಾಂತರ ಬಡವರ ಪರವಾಗಿ ಒಂದು ಮಾತು ಹೇಳ್ತೇನೆ ಸಭಾಧ್ಯಕ್ಷ. ಒಂದು ಸೆಕೆಂಡ್ ಸಭಾಧ್ಯಕ್ಷ, ಏನಿಲ್ಲ, ಯಾಕಂದ್ರೆ ನೀವು ಹೊಸದಾಗಿ ಶಾಸಕ ಮಾಡೋಲ್ಲ, ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮಾತಾಡಿ. ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ, ಅದೇನು ಪರೀಕ್ಷೆ ಅಥವಾ ಕೋರ್ಟ್ ಅಲ್ಲ ಇಲ್ಲಿ ಇದಾಗಲಿಕ್ಕೆ. ಸೊ ಯು ಫ್ರೀ ಆಫ್ ಮೈಂಡಲ್ಲಿ, ಆರಾಮದಲ್ಲಿ ಮತ್ತು ಸಂವಿಧಾನಬದ್ಧವಾಗಿ ಮಾತಾಡಿ. ಮತ್ತು ಕೆಲವರಿಗೆ ಫಸ್ಟ್ ಟೈಮ್ ಅವರಿಗೆ ಸ್ವಲ್ಪ ಒಂದು ಆತ್ಮ ಕಡಿಮೆ ಆಗ್ತಾಯಿದೆ, ನಮ್ಮನ್ನು ಅವರು ಟ್ರೋಲ್ ಮಾಡ್ತಾರೆ, ನಮ್ಮನ್ನು ಇವರು ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡಿದವರಿಗೆ ಏನು ಗಡಿಬಿಡಿ ಮಾಡಬೇಡಿ. ನಾನು ಈ ಚೇರಲ್ಲಿ ಬಂದು ಕೂತ್ಕೊಳ್ಳಿ ಕೂಡ ಈ ಟ್ರೋಲ್ ಮಾಡಿದವರೇ ಕಾರಣ. ಅದನ್ನು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಟ್ರೋಲ್ ಮಾಡಿದವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ. ಅದಕ್ಕೆ ಫ್ರೀಯಾಗಿ ಎಲ್ಲ ನೂತನ ಶಾಸಕರಿಗೆ ಫ್ರೀಯಾಗಿ ಆರಾಮಾಗಿ ನಿಮ್ಗೆ ಏನು ಹೇಳಬೇಕು, ಒಂದು ಉತ್ತಮ ಸಕಾರಾತ್ಮಕವಾದ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗೂ ಸಭಾಧ್ಯಕ್ಷ.